ಮನೆ ಹಿಂಬದಿ ಕಡಿದು ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ಆಕಸ್ಮಿಕವಾಗಿ ತುಳಿದು ಮಹಿಳೆಯೋರ್ವರು ಮೃತಪಟ್ಟ ಘಟನೆ ಮೂಡಬಿದ್ರೆ ತಾಲೂಕಿನ ಇರುವೈಲು ಗ್ರಾಮ ಹೊಸಮಾರು ಪದವು ಬಂಗಾರುಗುಡ್ಡೆ ಎಂಬಲ್ಲಿ ಇದು ಬೆಳಗ್ಗೆ ನಡೆದಿದೆ. ಕೃಷಿಕ ಕುಟುಂಬದ ಬಡ ಮಹಿಳೆ ಲಿಲ್ಲಿ ಡಿಸೋಜಾ ಮೃತಪಟ್ಟ ಮಹಿಳೆಯಾಗಿದ್ದಾರೆ. ಮೃತರು 3 ಮಕ್ಕಳನ್ನ ಅಗಲಿದ್ದಾರೆ. ಲಿಲ್ಲಿ ಡಿಸೋಜಾ ಅವರು ಇದು ಬೆಳಗ್ಗೆ ಎದ್ದ ಕೂಡಲೇ ಮನೆಯ ಹಿಂಬದಿಯ ಬಾಗಿಲು ತೆರೆದು ಹೊರಗೆ ಕಾಲಿಟ್ಟಾಗ ಅಲ್ಲಿ ರಾತ್ರಿ ವೇಳೆ ಕಡಿದು ಬಿದ್ದಿದ್ದಂತಹ ವಿದ್ಯುತ್ ತಂತಿಯನ್ನು ತಮಗರಿವಿಲ್ಲದೆ ಆಕಸ್ಮಿಕವಾಗಿ ತುಳಿದಿದ್ದು ಇದರಿಂದ ವಿದ್ಯುತ್ ಸ್ಪರ್ಶವಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಆಕೆಯ ಬೊಬ್ಬೆ ಕೇಳಿ ಪುತ್ರ ಓಡಿ ಬಂದಾಗ ಆಕೆ ಮೃತಪಟ್ಟಿದ್ರು ಮಾತ್ರ ಅಲ್ಲದೆ ವಿದ್ಯುತ್ ಸಂಪರ್ಕ ಕಡಿತುಕೊಂಡಿತ್ತು. ಮನೆ ಹಿಂಭಾಗದಲ್ಲಿ ಹಾದು ಹೋಗುವ ವಿದ್ಯುತ್ ಲೈನ್ನ ಸರ್ವಿಸ್ ವೈರ್ನಲ್ಲಿ ಸ್ಪಾರ್ಕ್ ಆಗ್ತಾ ಇರುವ ಬಗ್ಗೆ ನಿನ್ನೆ ಮಧ್ಯಾಹ್ನ ಲಿಲ್ಲಿ ಡಿಸೋಜ್ ಅವರು ಮೆಸ್ಕಾಂ ಕಚೇರಿಗೆ ಫೋನ್ ಮಾಡಿ ತಿಳಿಸಿದ್ರು. ಆದರೆ ಮೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಮುಂದಿಟ್ಟು ಸರ್ವಿಸ್ ವೈರ್ ದುರಸ್ತಿ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಆರೋಪಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಇರುವೈಲು ಗ್ರಾಮ ಸಭೆಯಲ್ಲಿ ಗ್ರಾಮದ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಸದಸ್ಯರು ಮತ್ತು ಗ್ರಾಮಸ್ಥರು ಪ್ರಸ್ತಾವಿಸಿ ಚರ್ಚೆ ನಡೆಸಿದ್ರು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಮೆಸ್ಕಾಂ ವತಿಯಿಂದ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಒಂದೊಮ್ಮೆ ನಿನ್ನೆ ಲಿಲ್ಲಿ ಡಿಸೋಜಾ ಅವರು ಸರ್ವಿಸ್ ವೈರ್ ಸ್ಪಾರ್ಕ್ ಬಗ್ಗೆ ದೂರು ನೀಡಿದ ಸಂದರ್ಭ ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ದುರಸ್ತಿ ಮಾಡ್ತಾ ಇದ್ರೆ ಇವತ್ತಿನ ದುರ್ಘಟನೆ ನಡೆಯುತ್ತಾ ಇರಲಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಇಂದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶಾಸಕ ಉಮ್ಮನತ್ತ ಕೋಟ್ಯನ್, ತಾಲೂಕು ತಹಶೀಲ್ದಾರ್, ಮೆಸ್ಕಾಂ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತಿತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸಭೆ ನಿಖುಲ್ ಇಂಚೆ ಪ್ರೆಷರ್ ಮಾಡ್ತಾರೆ ಆತು ಅಂದು ನಿಖುಲ್ ಈ ವರ್ಷ ಪಂಚಾಯತ್ ಮೆಂಬರ್ ಪ್ರೆಷರ್ ಬಂಡ ಏಕಲೇನ್ ಉಂಡದೆ ಮಾಡ್ಕೊಳ್ಬೇಕು ಫೋನ್ ಮಾಡಿ ಪಂಚಾಯತಿ ಮಂತ್ರ ರೆಸ್ಪಾನ್ಸ್ ನಾವು ಹೇಗೆ ಲೈಟರ್ ಇಲ್ಲೋ ನಮ್ದು ಇಲ್ಲಿಂದ ಕಟ್ಟಾಗಿ